ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಬಂದ್ ಆಗಿದ್ದ ನಮಾಜ್ ಪ್ರಕ್ರಿಯೆಯು ಸರ್ಕಾರದ ಸೂಚನೆಯ ಮೇರೆಗೆ ನಗರದ ಬಂದರ್ನ ಝೀನತ್ ಬಕ್ಷ್ ಕೇಂದ್ರ ಜುಮಾ ಮಸೀದಿ ಮತ್ತು ಕುದ್ರೋಳಿಯ ಕಂಡತ್ಪಳ್ಳಿಯಲ್ಲಿ ಸೋಮವಾರದಿಂದ ಆರಂಭಗೊಂಡಿದೆ. ಝೀನತ್ ಬಕ್ಷ್ ಕೇಂದ್ರ ಜುಮಾ ಮಸೀದಿಯ ಜಮಾತ್ ಖಾನ ಮತ್ತು ಕುದ್ರೋಳಿಯ ಕಂಡತ್ಪಳ್ಳಿಯಲ್ಲಿ ಪ್ರಾತಃ ಕಾಲದ ನಮಾಜ್ ಅನ್ನು ಸರ್ಕಾರದ ಮಾರ್ಗಸೂಚಿಯಂತೆ ಆರಂಭಿಸಲಾಗಿದೆ. ಆಜಾನ್ ಕರೆಗೆ ಕೆಲವು ನಿಮಿಷಗಳಿಗೆ ಮುನ್ನ ಮಸೀದಿಯ ಬಾಗಿಲನ್ನು ತೆರೆಯಲಾಯಿತು. ಆಜಾನ್ ಆದ ತಕ್ಷಣ ನಮಾಜ್ ಮಾಡಲಾಯಿತು. ನಮಾಜ್ ಮುಗಿದೊಡನೆ ಮತ್ತೆ ಬಾಗಿಲು ಹಾಕಲಾಯಿತು. ಕೊರೋನಾ ವೈರಸ್ ಅನ್ನು ತಡೆಗಟ್ಟುವ ಸಲುವಾಗಿ ರಾಜ್ಯ ಸರ್ಕಾರ, ವಕ್ಫ್ ಮಂಡಳಿ ಮತ್ತು ಪ್ರಮುಖ ಉಲಮಾ ಉಮರಾ ಸಂಘಟನೆ ಹಾಗೂ ಖಾಜಿಯ ಸೂಚನೆಯಂತೆ ಮನೆಯಲ್ಲೇ ವಜೂ ಮಾಡಿ ಬರಲಾಯಿತು ಮತ್ತು ಮುಸಲ್ಲಾ ತರಲಾಯಿತು. ಮಸೀದಿ ಪ್ರವೇಶಿಸುವಾಗ ಮತ್ತು ಹೊರ ಹೋಗುವಾಗ ಸ್ಯಾನಿಟೈಸರ್ ಅಥವಾ ಸಾಬೂನುಗಳನ್ನು ಬಳಸಿ ಸುರಕ್ಷಿತ ಅಂತರವನ್ನು ಕೂಡ ಕಾಪಾಡಿಕೊಳ್ಳಲಾಗಿದೆ. ಇನ್ನು ನಗರದ ಈದ್ಗಾ ಜುಮಾ ಮಸೀದಿ, ಪಂಪ್ವೆಲ್ನ ಮಸ್ಜಿದ್ ತಖ್ವಾ, ಕಂಕನಾಡಿಯ ಜುಮಾ ಮಸೀದಿ, ಹಂಪನಕಟ್ಟೆಯ ಮಸ್ಜಿದ್ ನೂರ್, ಪೊಲೀಸ್ ಲೇನ್ನ ಫೌಜಿಯಾ, ಸ್ಟೇಟ್ ಬ್ಯಾಂಕ್ನ ಇಬ್ರಾಹಿಂ ಖಲೀಲ್ ಮಸೀದಿ, ಬಂದರ್ ಕಂದುಕಾ ಬದ್ರಿಯಾ ಮಸೀದ್ನಲ್ಲಿ ಸೋಮವಾರ ನಮಾಜ್ ಆರಂಭಗೊಂಡಿಲ್ಲ.